ಮರದ ತುದಿಯಲ್ಲಿ ಉಂಟು. ನಾವು ಜೋಕು ಎಂತ ಗೊತ್ತುಂಟಾ, ನಾವು ಬೆಳಿಗ್ಗೆ ಗೋಮೂತ್ರ ಹಿಡಿಲಿಕ್ಕೆ ಎಲ್ಲ ಇದ್ದಾರೆ ನೋಡಿ, 3 ಜನ ಸಹ. ಇದು ನೋಡಿ ಕಟ್ಟಾಗಿ ಹೋಯಿತು. ಸ್ಪೆಷಲ್ ರಸಮ್, ನೋ ಟೊಮೆಟೊ. ಟೊಮೆಟೊ ಇಲ್ಲದೆ ಮಾಡುವ ಸಾರು ಹೇಗೆ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್. ಇವತ್ತು ಏನೆಲ್ಲ ವಿಶೇಷ ಉಂಟು ಅಂತ ನೋಡುವ. ಫಸ್ಟಿಗೆ ನಮ್ಮ ಈ ಒಂದು ವೆದರ್ ನೋಡಿ, ಇವತ್ತು ಎಷ್ಟು ಚೆಂದ ಉಂಟು. ದೀಪಾವಳಿ ಹಬ್ಬ ಹತ್ತಿರ ಬಂದ ಹಾಗೆ ಉಂಟು, ಮಳೆ ನಿಂತಿದೆಯಲ್ಲ. ವಿಡಿಯೋದಲ್ಲಿ ಏನೆಲ್ಲ ವಿಶೇಷಗಳುಂಟು, ಏನೆಲ್ಲ ಸ್ಪೆಷಲ್ ಉಂಟು ನಮ್ಮಲ್ಲಿ ಅಂತ ನೋಡುವ. ಹಳ್ಳಿ ಜೀವನ, ನಮ್ಮ ಲೈಫ್ ಸ್ಟೈಲು, ಪ್ರಶಾಂತವಾದ ವಾತಾವರಣದಲ್ಲಿ ಕೃಷಿ ಚಟುವಟಿಕೆ, ಹಸು ಬೆಕ್ಕು ನಾಯಿಗಳೊಟ್ಟಿಗೆ ನಮ್ಮ ಜೀವನ ಹೇಗೆಲ್ಲ ಹೋಗ್ತಾ ಉಂಟು ಈ ಆಧುನಿಕ ಯುಗದಲ್ಲಿ ಅಂತ ಹೇಳಿ ನೀವು ನೋಡಿ ಎಂಜಾಯ್ ಮಾಡಿ. ಸಿಟಿ ಲೈಫ್ ಮತ್ತು ನಮ್ಮ ಹಳ್ಳಿ ಜೀವನಕ್ಕೆ ತುಂಬ ವ್ಯತ್ಯಾಸ ಇದೆ. ನಮಗೆ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸಿಗೆ ಹೋಗುವಂತಹ ದಾವಂಥದ್ದೆಲ್ಲ ಎಂತ ಇರೋದಿಲ್ಲ. ನಮಗೆ ಒಂದು 8:30 ನಂತರ ನಮ್ಮ ಕೆಲಸಗಳೆಲ್ಲ ಸ್ಪೀಡಪ್ ಆಗ್ತಾ ಹೋಗೋದು. ಈಗ ಫಸ್ಟಿಗೆ ನಾವು ಹಾಲು ಕರೆಯಲಿಕ್ಕೆ ಹೋಗಬೇಕು. ಮತ್ತು ಈಗ ನಮ್ಮಲ್ಲಿ ತುಂಬ ನೋಡಿ, ನಾವಿಲ್ಲಿ ಕಾಣುವುದಿಲ್ಲ. ತೆಂಗಿನ ಮರದ ಮೇಲೆ ಉಂಟು, ಅಷ್ಟು ಎತ್ತರಕ್ಕೆ ನಾವಿಲ್ಲಿ ಹೋಗ್ತದಲ್ಲ. ತೆಂಗಿನ ಮರದ ತುದಿಯಲ್ಲಿ ಉಂಟು ನಾವಿಲ್ಲಿ. ಇದು ಎಂತ ಹೇಳಿದ್ದು, ನಾವು ಮಳೆಗಾಲದಲ್ಲಿ ಬೆಳಿಗ್ಗೆ ನಮಗೆ ಬೇಕಾದಷ್ಟು ಹುಲ್ಲೆಲ್ಲ ಇದ್ದರೆ ಹಿಂಡಿ ಕೊಡುವುದಿಲ್ಲ. ಹುಲ್ಲು ಕಡಿಮೆ ಇರುವಾಗ ಮಾತ್ರ ಹಿಂಡಿ ಎಲ್ಲ ಹಾಕೋದು. ಅಕ್ಕ ತಂಗಿಯರಿಬ್ಬರು. ಇವತ್ತೊಂದು ಗಮ್ಮತ್ತಾಗಿದೆ ಜೋಕು. ಎಂತ ಗೊತ್ತುಂಟಾ, ನಾವು ಬೆಳಿಗ್ಗೆ ಗೋಮೂತ್ರ ಹಿಡಿಲಿಕ್ಕೆ ಬಂದದ್ದು 5:30 ಗಂಟೆಗೆ. ಬಂದು 6 ಗಂಟೆವರೆಗೆ ಒಬ್ಬರು ಮೂತ್ರ ಒಯ್ಯಲಿಲ್ಲ ಅಂತ ಮತ್ತೆ ಸೀದಾ ಹೋದದ್ದೇ ನಾವು. ನನ್ನ ಗಂಡ ಬೈತಾ ಇದ್ದು, ಬಡ ಪ್ರಿಯಾ ಲಕ್ಕ ಭಾರಿ ಜೋರಿದ್ದಾನೆ, ಲಕ್ಕ ಹೇಳಬಿಟ್ಟ. ನಾನೀಗ ಹಾಲು ಕರೀಲಿಕ್ಕೆ ಹೋಗ್ತೇನೆ ಆಯ್ತಾ. ನಿಮಗೆ ಸ್ವಲ್ಪ ಸೀನ್ ತೋರಿಸ್ತೇನೆ ಹಾಲು ಕರೀಲಿಕ್ಕೆ. ನೋಡಿ, ನಂದು ಹಾಲು ಕರೆದಾಯ್ತು ನೋಡಿ. ಕಿಟ್ಟಿಗೆ ಸಹ ಹಾಲು ಹಾಕಿ ಆಯ್ತು, ಕುಡಿತಾ ಇದ್ದಾಳೆ. ಇದೆಲ್ಲ ಬಿಸಿ ಇಲ್ಲ ಅಂತ ಹೇಳಿ ಈಗ ನೋಡಿ ಮಳೆ ಸ್ಟಾರ್ಟ್ ಆದದ್ದು. ಬೆಳಿಗ್ಗಿನ ಕಾಫಿ ಕೂಡ ರೆಡಿ ಆಗಿದೆ. ಪೋ ವಾಕಿಂಗ್ ಪೋ ಪೋ ಮೂಳು ಇಂಚಿನ ಅಪ್ಪ ಪೋ ಪೋ ಬಂಟಿ. ಇವ ನೋಡಿ ಹೋಗುದೇ ಇಲ್ಲ. ನಾನು ದನ ಓಡಿಸ್ಲಿಕ್ಕೆ ಅಂತ ಹೋದ್ರೆ ಬನ್ನಿ, ನೀವು ಸಹ ಬನ್ನಿ ನನ್ನೊಟ್ಟಿಗೆ, ಅವರನ್ನೆಲ್ಲ ಓಡಿಸಿಕೊಂಡು ಬರುವ. ಅದು ಅಕ್ಕ ಎಲ್ಲ ಇದ್ದಾರೆ ಇಲ್ಲಿಯೇ. ರಾಮ ರಾಮ, ಪೋಪೆರದೇ ಇಲ್ಲಡೆ ಪೋಲೆ ಬೊಡಿಸಿಡುದು. ಕೊಳಿಲಿ ಎಲ್ಲ ಇದ್ದಾರೆ ಇಲ್ಲಿ ನೋಡಿ, 3 ಜನ ಸಹ. ಪೊಲೆ 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 ಪೊಯ್ 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 ಲಡೆ ಪೊಯ್ ಅರ್ಜುನ ಪೊಯ್ ಬಾ ಬಲ ಪೊಯ್ ಬಲ ಪೊಯ್ ಪೊಯ್ ವರದ ವರದ ಆಯ್ 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 ದಾ ಬಾ ದಾ ದಾ ನಾ ಎಂತ ನಾ ದಾ ಏನು ಹಾ ಹೈ ಹೈ ಇಲ್ಲಡೆ 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 ಹೈ ಬಲೆ ಬಲೆ ಎಂತ ಗೊತ್ತುಂಟಾ, ಗಮ್ಮತ್ತು. ಒಳ್ಳೆ ಎಕ್ಸಸೈಸ್ ಆಯಿತು ಬೆಳಿಗ್ಗೆ ಎದ್ದು ನನಗೆ.
ಇವರನ್ನೆಲ್ಲ ಬಿಟ್ಟದಲ್ಲ ಮೇಲಿಕ್ಕೆ ಅಂತ ಇಬ್ಬರನ್ನು, ವರದ ಮತ್ತು ವೃದ್ಧಿಯನ್ನು. ಅವರು ಜೋರು ಮಳೆ ಬರೋ ಓಡಿ ಬಂದದ್ದು ನೋಡಿದ್ದೆ ನಾನು, ಕಾಫಿ ಕುಡಿತಾ ಇದ್ದೆ, ಮತ್ತು ಸುಮ್ಮನೆ ಬಿಟ್ಟೆ. ಮತ್ತು ನನ್ನ ಹಸ್ಬೆಂಡ್ ಬಂದು ನೋಡೋ ಉಂಟಲ್ಲ, ಅವರು ಒಳಗೆ ಹೋಗಿ ಸೋಗೆಯ ಮೇಲೆ ಮಲ್ಕೊಂಡಾಳಂತೆ. ಇಂಥ ಉದಾಸೀನ ನೋಡಿ, ಮೇಲಿಕ್ಕೆ ಕಟ್ಟಿ ಹಾಕಿ ತಿಂದೇ ಅಭ್ಯಾಸ ಅಂತ. ಅಲ್ಲಿಂದ ಅವರು ಓಡಿಸಿದ್ರು ಅಂತ ಹೇಳಿ ಸೀದಾ ತೋಟಕ್ಕೆ ಹೋದದಂತೆ. ಇಬ್ಬರು ಎಲ್ಲರನ್ಸಿಗೆ ಓಡಿಸಿಕೊಂಡು ಬಂದದ್ದು ನಾನು. ಅದರದ್ದು ಒಂದು ಪತ್ರೊಡೆ ಮಾಡುವಂಥ ಸಡನ್ ಫ್ಲ್ಯಾಶ್ ಆಯಿತು ನನಗೆ. ಹಾಗೆ ಹೊರಗೆ ಬಂದದ್ರಲ್ಲಿ ಈಗ ಇಷ್ಟೆಲ್ಲ ಕೆಲಸ ಆಗಿ ಹೋಯಿತು. ಇಲ್ಲಿ ಎಲ್ಲ ನೋಡಿ ನೀರು ನಿಲ್ಲುದು. ಮಳೆಗಾಲದಲ್ಲಿ ಭಾರಿ ಜಾಗ್ರತೆ ಬೇಕು. ಮತ್ತು ಇಲ್ಲೆಲ್ಲ ಜಾಗ ಉಂಟಲ್ಲ, ಇಲ್ಲೆಲ್ಲಿ ಸಹ ತರಕಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಒಂದು ನಮ್ಮ ಹಸುಗಳು, ಇನ್ನೊಂದು ಮಂಗ. ಮತ್ತು ನೀರು ನಿಲ್ಲುದು ನೋಡಿ, ಇಲ್ಲಿ ಚಂದ ನೀರು ನಿಲ್ತದೆ. ಇಲ್ಲಿ ನೋಡಿ ನನ್ನ ಎಷ್ಟು ಒಳ್ಳೆ ದೊಡ್ಡದಾಗಿತ್ತು ಈ ಕಹಿಬೇವಿನ ಗಿಡ. ಇದು ನೋಡಿ ಕಟ್ಟಾಗಿ ಹೋಯಿತು. ನೋಡಿ ಅಂತೆ. ಇದನ್ನು ಒಣಗಿಸ್ಲಿಕ್ಕೆ ಆಗ್ತಿದ್ರೆ ಒಣಗಿಸಿ ಆದರೂ ಇಡ್ಬೋದಿತ್ತು, ಎಣ್ಣೆ ಆದರೂ ಮಾಡ್ಬೋದು ಅಂತಿದ್ರು, ಅದಲ್ಲ ನೋಡಿ. ತಲೆಯೇ ಕಟ್ಟಾಗಿ ಬಿದ್ದಿದೆ. ಹೇಗೆ ಬಿದ್ದದ? ಮಂಗ ಹಾರಿದ್ದ. ಈ ಹಸುಗಳಿಗೆ ಒಂದು ಮೇಯಲಿಕ್ಕೆ ಎಷ್ಟು ಕಷ್ಟ ಅದ ಈಗಿನ ಈ ಕಾಲದಲ್ಲಿ. ಹೊರಗೆ ಹೋದರೆ ಯಾರ್ಯಾರೋ ಓಡಿಸ್ತಾರೆ, ಇಲ್ಲಿ ಬಂದರೆ ನಾವು ತೋಟಕ್ಕೆ ಬಿಡುವುದಿಲ್ಲ. ಅಲ್ಲ, ಎದುರಲ್ಲಿ ದೊಡ್ಡ ಗುಡ್ಡೆ ಉಂಟು, ಅದಾಗುದಿಲ್ಲ ಅವರಿಗೆ ಸಹ, ಅವರದ್ದು ಸಹ ಅಹಂಕಾರ ಉಂಟು ಅಷ್ಟೇ. ನಮ್ಮ ಬನ್ನೊಳಿಯ ಬಳ್ಳು ನೋಡಿ, ಇದಕ್ಕೆ ಹೀಗೆಲ್ಲ ಕಟ್ಟಿದ್ದು. ಇಲ್ಲಿ ನೋಡಿ, ಇದರ ಅಡಿಯಲ್ಲಿ ಉಂಟು ಕೆಸುವಿನ ಎಲೆ ಎಲ್ಲ. ಇದು ಪಚ್ಚೆ ಬಿಳಿ ಕೆಸು ಅಂತ ಹೇಳ್ತಾರೆ. ಇದರಲ್ಲಿ ಉಂಟಲ್ಲ, ಈ ಮನೋಳಿಯಲ್ಲಿ ಕಾಯಿ ಆಗಿತ್ತು, ಅದಕ್ಕೆ ಮತ್ತೆ ಮೆಲ್ಲ ದೊಂಪ ಮಾಡಿದ್ದು ನಾನು ಮತ್ತು ನನ್ನ ಮಗ ಸೇರಿ. ಅದು ಈಗ ಎಂತ ಸಹ ಆಗುದಿಲ್ಲ ಅದರಲ್ಲಿ. ನೋಡಿ ಇಲ್ಲಿ ಕರಿಸೇವು. ಇದು ನೋಡಿ, ಇದು ದಂಡು ಸಹ ಇಷ್ಟು ತೆಗೆದ್ರೆ ನಮಗೆ ಸಾಂಬಾರಿಗೆ ಕಲಸ್ ಮಾಡಲಿಕ್ಕೆ ಎಲ್ಲ ಆಗ್ತದೆ. ಇದು ನೋಡಿ ಎಷ್ಟು ಎಳತ್ತು ನೋಡಿ. ನಾವು ಮತ್ತೆ 3 ಜನ ಅಲ್ಲ ಇರೋದು, 3 ಜನಕ್ಕೆ ಜಾಸ್ತಿ ಬೇಕಾಗುದಿಲ್ಲ ನೋಡಿ. ದೊಡ್ಡದುಂಟು, ನಾನು ತಗೊಳ್ಳಿಲ್ಲ ಅಂತ, ಅದು ವೇಸ್ಟ್ ಆಗ್ತದೆ ಮತ್ತೆ ಸುಮ್ಮನೆ. ಈ ಮನೋಳಿದ್ದು ತೊಂಡೆಕಾಯಿದು ಬಳ್ಳಿ ಸಹ ಇಲ್ಲಿ ಬಂದು ನೋಡಿ. ನಾವು ಎಲ್ಲರೂ ಸಹ ಬೊಬ್ಬೆ ಹೊಡಿತಾ ಇದ್ದಾರೆ. ನನ್ನ ಹೋರಿ ಬೊಬ್ಬೆ ಹೊಡಿತಾ ಉಂಟು, ಕರುಗಳು ಬೊಬ್ಬೆ ಹೊಡಿತಾ ಉಂಟು ಎಲ್ಲ ಹೋಗ್ಲಿಕ್ಕೆ. ಎಲ್ಲ ಎಳತ್ತೆಳತ್ತು ತಂದಿದ್ದೇನೆ. ನಾನು ಅಕ್ಕಿ ಹಾಕಿದ್ರೆ ನನಗೆ 3 ಸರ್ತಿ ಎಲೆ ಮಾಡಿ 10 ನಿಮಿಷ ಬೇಕಂತ ಬೇಯಲಿಕ್ಕೆ. ಚೆಂದಾಗಿದೆ, ಬೆಂದಿರ್ಬೋದು ಅಂತಲ್ಲ ನೋಡಿ. ಸ್ವಲ್ಪ ಕಲರ್ ಲೈಟ್ ಆಯ್ತು. ನಾನು ಮೆಣಸು ಕಡಿಮೆ ಹಾಕಿ, ಖಾರದ ಟೇಸ್ಟಿಗೆ ನಾನು ಒಳ್ಳೆ ಮೆಣಸು ಹಾಕಿದ್ದು ನೋಡಿ. ನಮ್ಮ ಪತ್ರೊಡೆ ರೆಡಿ. ಈ ತಿನ್ಪುಣ ಎತ್ತಲ ಜಾಸ್ತಿ ನಾವು ಕಾಮೆಂಟ್ದ ಬಗ್ಗೆ ಎಕ್ಸ್ಪೆಕ್ಟೇಷನ್. ಲೆಟ್ ಮಿ ಫೀಲ್. ಇಲ್ಲಿ ನೋಡಿ ಅಂತೆ ಜೋರು ಮಳೆ ಬರ್ತಾ ಉಂಟು ಬಂಟಿಯ ಬಾಯಲ್ಲಿ. ನೋಡಿ, ಈಗ ಅನ್ನ ಬೇಯಿಸ್ಲಿಕ್ಕೆ ಇಟ್ಟಾಯ್ತು. ಇನ್ನು ಉಂಟಲ್ಲ ಸಾರು ಮಾಡ್ತೇನೆ, ಸ್ಪೆಷಲ್ ರಸಂ, ನೋ ಟೊಮೆಟೊ. ಟೊಮೆಟೊ ಇಲ್ಲದೆ ಮಾಡುವ ಸಾರು ಹೇಗೆ ಅಂತ ನೋಡುವ. ನಮ್ಮ ಬಂಟಿಯನ್ನು ಇವತ್ತು ಗೂಡಿನಲ್ಲಿ ಹಾಕಿದ್ದು ನೋಡಿ ಫ್ರೆಂಡ್ಸ್. ನೋಡಿ ಕೂಗ್ತಾನೆ. ಏ ಬಂಟಿ, ಅಲ್ಲಿ ನಾವು ಬಲೆ ಎಲ್ಲ ತೆಗಿತಾ ಇದ್ದೇವಲ್ಲ, ಒಂದೇ ಸಮನೆ ಕೂಗುದು.
ಕಾರಿಜಲ್ಲಿ ನಿಂತದ್ದು ನೋಡಿ ಬಾಲ್ಕನಿ. ಎಂತಕ್ಕ ಯಾಕೆ ಮೇಲೆ ನಿಂತದ್ದು? ವಾರಿಜಕ್ಕ ಮೇಲೆ ಯಾಕೆ ಹತ್ತುದು? ಬೈಪಾಣೆ ಪೊಡಿಯಾಗುದಲ್ವಾ? ಯಾಕೆ? ಬಟ್ಟೆ ನೊಣ ಸ್ಟಾರ್ಟ್ ಆಗಿದೆ ಪುನಃ. ಅದು ಬಿಸಿಲು ಬರುವಾಗ ಹಾಗೆ ಅಂತ. ನಮ್ಮ ವರ್ಧನಿದು ಹಗ್ಗ ಬಿಚ್ಚಲಿಕ್ಕೆ ಸ್ವಲ್ಪ ಇರೋದು ಫ್ರೆಂಡ್ಸ್. ನಾನೀಗ ಹುಲ್ಲು ಹಾಕಿ ಅವನನ್ನು ಕಟ್ತೇನೆ. ಇಲ್ಲಿ ಒಂದು ಸ್ಟೂಲ್ ಉಂಟಲ್ಲ, ನಾನು ಇಲ್ಲಿಯೇ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾನು ಎಡಿಟಿಂಗ್ ಮಾಡ್ತೇನೆ. ಆಗ ಅವನಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಓಡೆ ಎನ್ನ ಕಾರ್ ತೆರ್ಪುಣ ಓಡೇ ಏನು ಶೇಲಂಪುರಿ ವರ್ಧನ್ ವರ್ಧನ್ ಒಬ್ಬ ಏ ನಾದ ಬಿಟ್ಟ ಹೆಂಚಿನ ಹೆಂಚಿನ ಹೆಚ್ಚಿನ ಅಮ್ಮನ ಬಾಬು ಅದ ನಾನು ಎಲ್ಲ ಆಯಿತು ಫ್ರೆಂಡ್ಸ್. ನಾನು ಹಟ್ಟಿಗೆ ಹೋಗಿ ನಮ್ಮ ಹಸುಗಳು ಹೊರಗೆ ಹೋದವರೆಲ್ಲ ಬಂದರು. ಬಂದ ಕೂಡಲೇ ಇಬ್ಬರನ್ನು ನಾನು ಹೊರಗೆ ಕಟ್ಟಿದೆ ಮತ್ತು ಇಬ್ಬರನ್ನು ಹಾಕಿ ಕರುಗಳನ್ನು ಬಿಟ್ಟಿದ್ದೇನೆ, ಕಟ್ಟಿಲ್ಲ. ಮತ್ತು ನಮ್ಮ ಹೋರಿಗೆ ಅವನ ಹತ್ರ ಹೋದರೆ ಉಂಟಲ್ಲ, ಅವ ಬಿಡುವುದೇ ಇಲ್ಲ ಅಂತ. ಅವ ಅಲ್ಲಿಗೆ ಮಲಗುದು, ಅವನ ಹತ್ರ ಮಾತಾಡಿದೆ. ಮತ್ತು ಅವನ ಮೈ ಪೂಜಿ ಮಸಾಜ್ ಮಾಡಿ ಎಲ್ಲ ಬರಬೇಕು. ಹಾಗೆ ಅಲ್ಲಿ ನನಗೆ ತುಂಬ ಹೊತ್ತಾಯಿತು. ನಾನು ಇನ್ನೊಂದು ಸತಿ ಆ ವಿಡಿಯೋ ತೋರಿಸ್ತೇನೆ ನಿಮಗೆ. ಹಾಗೆ ಅವನೊಟ್ಟಿಗೆ ತುಂಬ ಹೊತ್ತು ಅಲ್ಲಿ ಸ್ಪೆಂಡ್ ಆಯಿತು. ಅವರಿಗೆ ಹುಲ್ಲು ಹಾಕಿ ಅಕ್ಕಚ್ಚು ಕೊಟ್ಟು ಎಲ್ಲ ಬಂದದ್ದು. ಬರುವಾಗ ಅಲ್ಲಿ ಬಂಟಿ ಗೂಡಲ್ಲಿದ್ದಲ್ಲ, ಹಾಗೆ ಅವನನ್ನು ಸಹ ಕರ್ಕೊಂಡು ಬಂದು ಇಲ್ಲಿ ಕ್ಲೀನಿಂಗ್ ಎಲ್ಲ ಆಯಿತು. ನೋಡಿ ಅಂತೆ ಚಂದ ಮಾಡಿ ಕ್ಲೀನಿಂಗ್ ಎಲ್ಲ ಆಯಿತು. ಬಲೆ ಎಲ್ಲ ತೆಗ್ದವು, ಇಲ್ಲಿ ಫುಲ್ಲು ಬಲೆ ಎಲ್ಲ ಹಿಡಿತದೆ. ಆಟಿದ್ದು ಕ್ಲೀನಿಂಗ್ ನಮ್ಮದು ಇವತ್ತಿದಾಯಿತು. ನಾನು ಅದೇ ಮಜ್ಜಿಗೆ ಸಾರು ಮಾಡಿದ್ದೇನೆ. ಮಜ್ಜಿಗೆ ಸಾರು ಎಂತ ಸಲ ಒಂದು ಒಗ್ಗರಣೆ ಮಾಡೋದು, ಅದಕ್ಕೆ ಬೆಳ್ಳುಳ್ಳಿದು ಎಕ್ಸ್ಟ್ರಾ ಬೆಳ್ಳುಳ್ಳಿ ಹಾಕಿದ್ರಾಯಿತು. ಎಲ್ಲ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕೋದು, ಮತ್ತು ನಮ್ಮ ಮಜ್ಜಿಗೆಯನ್ನು ಮಿಕ್ಸ್ ಮಾಡೋದು. ಅಲ್ಲಿಗೆ ಆಯಿತು. ಕೊತ್ತಂಬರಿ ಸೊಪ್ಪಿದ್ರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಾಯಿತು. ಹಸಿಮೆಣಸಿದ್ರೆ ಹಸಿಮೆಣಸು ಹಾಕಿದ್ರಾಯ್ತು. ಅಲ್ಲಿಗೆ ಮಜ್ಜಿಗೆ ಸಾರು ಫಿನಿಶ್. ಇವತ್ತು ಅಷ್ಟೇ ಮಾಡಿದ್ದು. ಅಂದರೆ ಬೆಳಿಗ್ಗೆ ಪತ್ರೊಡೆ ತಿನ್ನೋದಲ್ಲ, ಅದು ಹೊಟ್ಟೆಯಲ್ಲಿ ಹೆವಿ ಇರ್ತದೆ. ಹಾಗೆ ಮಧ್ಯಾಹ್ನ ಸಹ ಹೆವಿ ಬೇಡ ಅಂತ. ಇನ್ನು ನಾವು ಊಟ ಮಾಡೋದು. ಊಟ ಮಾಡಿ ಆದಮೇಲೆ ಸಂಜೆಗೆ ಎಂಥ ಕೆಲಸ ಉಂಟು ಅಂತ ನೋಡುವ, ಮತ್ತೆ ಅಪ್ಡೇಟ್ ಮಾಡ್ತೇನೆ. ನೋಡಿ ನಮ್ಮ ಮಜ್ಜಿಗೆ ಸಾರು ಇದು ನೋಡಿ. ನಾನು ಊಟ ಎಲ್ಲ ಮಾಡಿ ಉಂಟಲ್ಲ, ಸ್ವಲ್ಪ ಹೊತ್ತು ಮಲಗುವ ಅಂತ ಹೇಳಿ ಮಲಗಿದ್ದು. ನಮ್ಮ ಹಸುಗಳನ್ನು ನಾನು ಅವ್ರು ಬಂದ ಕೂಡ ಒಳಗೆ ಕಟ್ಟಲಿಲ್ಲ, ಹೊರಗೆ ಮರಕ್ಕೆಲ್ಲ ಕಟ್ಟಿ ಹಾಕಿದ್ದು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕರೆದ್ರು, ಅಲ್ಲಿ ವರದ ಒಬ್ಳು ಬಿಡಿಸಿಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಹಾಗೆ ನಾನೀಗ ಓಡಿಕೊಂಡು ಬಂದಿದ್ದೇನೆ. ಹಗ್ಗ ಸಮೇತ ಹೋಗುದಂತೆ, ಅವಳ ಅಜ್ಜನ ಮನೆಗೆ ಹೋಗುದಾ. ಓಡಿಗಕ್ಕ ಬಂದು ಎಲ್ಲರನ್ನು ಸಹ ಕಟ್ಟಿ ಹಾಕಿದೆ. ಈಗ ನೋಡಿ ಅಂತೆ, ನೋಡಿ ಇಲ್ಲಿ ಉಪ್ಪೆಲ್ಲ ಚೆಲ್ಲಿದ್ದು. ಏ ದೇವಾ, ಇದು ಯಾರು ಚೆಲ್ಲಿದ್ದು ಅಂತ ನೋಡಿ. ರಾಮ ರಾಮ, ಅದ ಮುಚ್ಚಳ ಇಲ್ಲಿ ಉಂಟು. ದೇವರೇ, ಇವರ ಲೂಟಿ ತಂಟೆ ಅಂತ ಹೇಳಿದರೆ ನೋಡಿ, ಎಲ್ಲರನ್ನು ಸಹ ಕಟ್ಟಿ ಆಯ್ತು. ಈಗ ಇನ್ನು ಬಂದು ಇವಳನ್ನು ಹಾಲು ಕರೆಯೋದು ನಾನು. ಮೀಡಿಯಂ ಪೈ. ಈ ಪಪ್ಪಾಯಿಯನ್ನು ತುಂಡು ಮಾಡುವನ ಅಂತ. ಮೋಸ್ಟ್ಲಿ ಇದು ಸಿಪ್ಪೆ ತೆಗಿಲಿಕ್ಕೆಲ್ಲ ಆಗಲಿಕ್ಕಿಲ್ಲ. ನನಗೆ ಡೌಟ್ ಉಂಟು. ನೋಡಿ 4 ಪೀಸ್ ಮಾಡಿದೆ ಇದರಲ್ಲಿ. ಒಂದು ನನಗೆ, ಒಂದು ನನ್ನ ಗಂಡನಿಗೆ, ಮಗನಿಗೆ, ಮತ್ತೊಂದು ಬಂಟಿಗೆ. ಇದು ಪಪ್ಪಾಯಿ ಉಂಟಲ್ಲ, ತುಂಬ ಪಿಚಿ ಪಿಚಿಯಾಗಿದೆ, ಸಿಪ್ಪೆ ಸಹ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲ. ಆ ಟೈಮಲ್ಲಿ ನಾವು ಎಂತ ಮಾಡ್ಬೋದು, ನಾವು ಚಂದ ಮಾಡಿ ಕಟ್ ಮಾಡಿ ನಾವು ಅದನ್ನು ಸ್ಪೂನಲ್ಲಿ ಕೆರೆಸಿ ತಿನ್ನಬೇಕು. ಆಗ ಫುಲ್ ಅದರ ಪಲ್ಪ್ ಸಿಗ್ತದೆ, ನಮಗೆ ವೇಸ್ಟ್ ಆಗೋದಿಲ್ಲ. ಹೇಗೆ ಅಂದ್ಕೊಳ್ಳಿ, ಇಲ್ಲಿ ನೋಡಿ, ಹೀಗೆ ತೆಗೆದ್ರೆ ಚಂದ ಬರ್ತದೆ ನೋಡಿ. ಅದಿತ್ತು ಸಿಹಿ ಗೆಣಸು, ಎಂತಾದರೂ ಮಾಡುತ್ತೆ ಹೇಳಿ ತಂದದಾಯ್ತಾ. ಅದು ನಾನು ಹಾಗೆ ಇಟ್ಟಿದ್ದೆ. ಗೆಣಸು ಹಾಳಾಗೋದು ಅಂತ ಇಲ್ಲಲ್ಲ, ಕಡಿಮೆ ಅಲ್ಲ. ಮತ್ತು ಇವತ್ತು ನನ್ನ ಮಗ ಶುರು ಮಾಡಿದ, ಅಮ್ಮ ಚಿಪ್ಸ್ ಮಾಡು ಗೆಣಸಿದ್ದು ಹೇಳಿ. ಹಾಗೆ ಈಗ ನಾನು ಅದನ್ನು ಕಟ್ ಮಾಡ್ತೇನೆ. ಅರ್ಧಕ್ಕೆ ಅರ್ಧ ಹಾಳು ಅಂತ ಅದು. ನಾನು ತೋರಿಸ್ತೇನೆ ಅದನ್ನು ಹೇಗೆ ಚಿಪ್ಸ್ ಮಾಡೋದು ಗೊತ್ತಿಲ್ಲ ಇನ್ನು. ಅಂದ್ಕೊಳ್ಳಿ ನೋಡಿ, ಇಷ್ಟು ನನಗೆ ಒಳ್ಳೆಯದು ಸಿಕ್ಕಿದ್ದು, ಮತ್ತೆಲ್ಲ ಇದು ಹಾಳು. ಒಂದು ನಮೂನೆ ಮೆತ್ತನೆ ಆಗಿದೆ. ಚಿಪ್ಸ್ ರೆಡಿ ಆಗಿದೆ ನೋಡಿ. ಅರ್ಧಕ್ಕರ್ಧ ಹಾಳು, ಇಷ್ಟೇ ಆದದ್ದು. ಮತ್ತೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಹಾಳಾಯಿತು ನೋಡಿ. ಇದು ನೋಡಿ ನಮ್ಮದು ಪತ್ರೊಡೆ ಫ್ರೈ ಆಯಿತಾ. ಬೆಳಿಗ್ಗೆ ಉಳಿದದ್ದು ಪತ್ರೊಡೆಯನ್ನು ಎಣ್ಣೆಯಲ್ಲಿ ಕಾಯಿಸಿ ಫ್ರೈ ಮಾಡಿದ್ದು. ಸೂಪರ್ ಟೇಸ್ಟ್ ಉಂಟು, ಕರ್ಕುರುಮ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸುವಲ್ಲ. ಈಗ ಸಂಜೆ ಗಂಟೆ 7:15 ಆಯಿತು. ನಂದು ದೇವರಿಗೆ ದೀಪ ಉರಿಸಿ, ತುಳಸಿಗೆ ದೀಪ ಇಟ್ಟು, ಸಂಜೆದೆಲ್ಲ ಕಾರ್ಯಕ್ರಮ ಎಲ್ಲ ಆಯಿತು. ಇನ್ನು ಸ್ವಲ್ಪ ನಾನು ಎಡಿಟಿಂಗ್ ಎಲ್ಲ ಮಾಡಿ ನಾಳೆ ನಿಮಗೆ ಒಳ್ಳೆ ವಿಡಿಯೋ ಕಳಿಸ್ತೇನೆ, ಆಯಿತಾ. ಸೊ ಇಷ್ಟು ಹೊತ್ತು ನೀವು ವಿಡಿಯೋ ನೋಡಿ ಪ್ಲೀಸ್ ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಎಲ್ಲ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.